ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಕಾಮತ್ ಟೀ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ಮನೋರಂಜನೆ ಜೊತೆಗೆ ಎಷ್ಟೋ ಕಡೆಗಳಲ್ಲಿ ಎಷ್ಟೋ ರೀತಿಯ ಕಾರ್ಯಕ್ರಮಗಳ ಜೊತೆ ನಿಮ್ಮನ್ನು ರಂಜಿಸಿದಂತಹ ನಮ್ಮ ಟಿವಿ ಮತ್ತು ವಿಟಮಿನ್ ಎ ಡಿ ಇರುವಂತಹ ಸೂಪರ್ ಆಯಿಲ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ, ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ವಿಜೆ ಡಿಕ್ಸನ್. ಹಾಗೆ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು ಅಂಡ್ ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಅದರ ಜೊತೆಗೆ ನಿಮ್ಗೆ ಗೊತ್ತೇ ಇದೆ ಕಾಮತ್ ಟೀ. ಎಸ್ ವೀಕ್ಷಕರೇ, ಸೊ ನಮ್ಮ ಅಡುಗೆ ಮನೆಯಲ್ಲಿ ಯಾರಾದ್ರೂ ಒಬ್ರು ಗೆಸ್ಟ್ ಇರ್ತಾರೆ. ಅಡುಗೆ ಅಂತ ಹೇಳಿದ್ನೇನೆ ಹಾಗೆ, ಕೈ ರುಚಿ ಚೆನ್ನಾಗಿದ್ರೆ ಆಯ್ತು ಅಷ್ಟೇ. ಅದಕ್ಕೆ ಯಾವುದೇ ರೀತಿಯ ವಯಸ್ಸಿಲ್ಲ, ಮಿತಿ ಇಲ್ಲ, ಅಥವಾ ಹುಡುಗರೇ ಮಾಡಬೇಕು, ಹುಡುಗಿಯರೇ ಮಾಡಬೇಕು, ಅಥವಾ ದೊಡ್ಡವರೇ ಮಾಡಬೇಕು, ಸಣ್ಣವರೇ ಮಾಡಬೇಕು, ಆ ರೀತಿ ಏನೂ ಇಲ್ಲ. ಯಾರು ಬೇಕಾದ್ರೂ ಅಡುಗೆ ಮಾಡ್ಬೋದು. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ಒಬ್ರು ಸ್ಟೂಡೆಂಟ್ ಇದ್ದಾರೆ. ಫಸ್ಟ್ PU ಕಲಿತಾ ಇದ್ರು ಕೂಡ ಅಡುಗೆಯನ್ನು ತುಂಬಾನೇ ಚೆನ್ನಾಗಿ ಮಾಡ್ಕೊಡ್ತಾನೆ ಅಂತ ಹೇಳಿ ಇವತ್ತು ನನ್ನ ಜೊತೆಗಿದ್ದಾರೆ. ಸೊ ದಟ್ ಈಸ್ ಸ್ಕಂದ ಅಂತ ಹೇಳಿ. ಬನ್ನಿ ಅವ್ರ ಜೊತೆ ಮಾತನಾಡುವ. ಹೆಲೋ ಸ್ಕಂದ. ಹೆಲೋ. ಓಕೆ, ಸೊ ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಸ್ಟೂಡೆಂಟ್ ನವ್ರು ನಮ್ಮ ಅಡುಗೆ ಮನೆಗೆ ಬಂದು ಅಡುಗೆ ಮಾಡ್ತಾರೆ ಅಂತ ಹೇಳಿದ್ರೆ ನಂಗಂತೂ ಖುಷಿ. ಅದರಲ್ಲೂ ಬ್ಯಾಚುಲರ್ಸ್ ಅಂತ ಹೇಳಿದ್ರೆ. ಸೊ ಏನ್ ಮಾಡ್ತಾ ಇರೋದು? ನನ್ ಕೇಳ್ಪಟ್ಟೆ ಫಸ್ಟ್ PU ಕಲಿತಾ ಇರೋದು. ಓಕೆ, ಫಸ್ಟ್ PU ಅಲ್ಲಿ ಏನ್ ಕಲಿತಾ ಇರೋದು? ಫಸ್ಟ್ PU ಅಲ್ಲಿ ಸೈನ್ಸ್ ಸೆಕ್ಷನ್ ಎಲೆಕ್ಟ್ರಾನಿಕ್ಸ್ ಕಲಿತಾ ಇದ್ವಿ. ಪಾಪ ಸೈನ್ಸ್ ಪರ್ನಾಗ ಅಯ್ಯೋ ತಾರೆ ಕೂತರ ಸುರಾಪ್ ಹಾಗೆ ಏನಾದ್ರು ಆಗ್ತದ ಸೈನ್ಸ್ ಅಂತ? ಇಲ್ಲ ಹಾಗೇನಿಲ್ಲ. ಸೊ ಸೈನ್ಸ್ ಅಂತ ಹೇಳಿದ್ರೆ ಯಾವಾಗ್ಲೂ ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಇನ್ನೇನಾದ್ರೂ ಏನೆಲ್ಲ ಟೆನ್ಷನ್ ಇರುತ್ತೆ, ಮತ್ತೆ ಅವ್ರು ಯಾವಾಗ್ಲೂ ಬಿಸಿ ಇರ್ತಾರೆ ಅಲ್ವಾ? ಸೊ ಹೇಗಾಗ್ತಾ ಇದೆ ಸ್ಟಡೀಸ್ ಎಲ್ಲ? ಸ್ಟಡೀಸ್ ಎಲ್ಲ ಓಕೆ, ಚೆನ್ನಾಗಿ ಆಗ್ತಿದೆ. ಮತ್ತೆ ಆನ್ಲೈನ್ ಕ್ಲಾಸ್ ಬೇರೆ. ಆನ್ಲೈನ್ ಕ್ಲಾಸ್ ಬಿಡ್ಲಿ, ಸೈನ್ಸ್ ಅಂದಾನೆ. ಬಟ್ ಹೇಗಾಗ್ತಾ ಇದೆ ಕ್ಲಾಸಸ್? ಚೆನ್ನಾಗಾಗ್ತಿದೆ. ಓಕೆ, ಸೊ ಹಾಗಿರುವಾಗ ನಮ್ಮ ಅಡಿಗೆ ಮನೆಗೆ ಬಂದಿದ್ಯಾ ಇವತ್ತು? ಸೊ ಅಡಿಗೆಯಲ್ಲಿ ಅಡಿಗೆ ಎಲ್ಲ ಕಲ್ತಾ ಇದೆ, ನೀನ್ ಮಾಡ್ತೀಯ ಅಡಿಗೆ? ಮನೇಲಿ ಅಂದ್ರೆ ಅಮ್ಮ ಇಲ್ಲದಿರೋ ಟೈಮಲ್ಲಿ ಹೊಟ್ಟೆ ಹಸಿವಾದಾಗೆಲ್ಲ ಮಾಡ್ತಾ ಇರ್ತೀನಿ. ಓಕೆ ಓಕೆ, ವೆರಿ ನೈಸ್. ಸೊ ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ಏನ್ ಹೇಳ್ಕೊಡ್ತಾ ಇರೋದು? ಇವತ್ತು ಒಂದು ಓರಿಯೋ ಮಿಲ್ಕ್ ಶೇಕ್. ಕಾಮನ್ ಆಗಿ ಎಲ್ಲ ಕಡೆ ಅದನ್ನು ಮಾಡ್ತಾರೆ. ಸೊ ಸ್ಕಂದ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸ್ಪೆಷಲ್ ಆಗಿರುತ್ತೆ ಬಿಡಿ. ಸೊ ಹಾಗಿರುವಾಗ ಒಂದು ಓರಿಯೋ ಮಿಲ್ಕ್ ಶೇಕ್, ಇನ್ನೊಂದು ಪುದೀನ ರೈಸ್ ಮಾಡ್ತೀವಿ. ಪುದೀನ ರೈಸ್, ವೆರಿ ನೈಸ್. ಸೊ ಪುದೀನ ರೈಸ್, ವೆರಿ ನೈಸ್. ಇವತ್ತು ಸೂಪರ್ ಆದಂತ 2 ರೆಸಿಪಿಗಳು ಅಡುಗೆ ಮನೆಗೆ ಹೋಗುವ. ಎಸ್ ಬನ್ನಿ. ಎಸ್, ಫೈನ್ ಸ್ಕಂದ. ಹಾಗಾದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ. ನನ್ಗೆ ಅನಿಸುತ್ತೆ ಇಂಗ್ರೀಡಿಯೆಂಟ್ಸ್ ನೋಡುವಾಗ ಹೀಗೇನೆ ತಿನ್ನುವಂತ ಆಗುತ್ತೆ. ಬಿಸ್ಕಿಟ್ ಇದೆ, ಚಾಕ್ಲೇಟ್ ಇಟ್ಟಿದ್ದೀರಾ, ಸಕ್ಕರೆ ಇಟ್ಟಿದ್ದೀರಾ, ಅದಾದ ನಂತರ ಹಾಲಿದೆ. ಬಿಸ್ಕಿಟ್ ತಿಂದು, ಚಾಕ್ಲೇಟ್ ತಿಂದು, ಸಕ್ಕರೆ ಸ್ವಲ್ಪ ಹಾಲಿಗೆ ಹಾಕಿ ಕುಡಿನು ಅಂತ ಅನಿಸ್ತಾ ಇದೆ. ಬಟ್ ಎನಿ ಹಾವ್ ಎಲ್ಲ ಮಿಕ್ಸ್ ಮಾಡಿ ಮಿಲ್ಕ್ ಶೇಕ್ ಮಾಡ್ತೀರಾ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡುವ. ಏನ್ ಫಸ್ಟಿಗೆ ಮಿಕ್ಸಿ ತಗೊಂಡು ಸ್ವಲ್ಪ ಫೈನ್ ಬಿಸ್ಕೆಟ್ ಹಾಕೊಳ್ಬೇಕು. ಎಸ್, ಸೊ ಆಕ್ಚುಲಿ ಇದನ್ನ ಇಷ್ಟಪಡೋದವ್ರು ಯಾರು ಇರಲ್ಲ. ಮಕ್ಕಳು ಕುಡಿತಾರೆ, ದೊಡ್ಡವರು ಕುಡಿತಾರೆ, ಎಲ್ಲರಿಗೂ ಇಷ್ಟ ಇರುತ್ತೆ ಅಲ್ವಾ? ಫಸ್ಟ್ ಅಂದ್ರೆ ನಾವು ಕ್ರೀಮ್ ಇರೋ ಬಿಸ್ಕೆಟ್ಗಿಂತ ಕ್ರೀಮ್ ಇಲ್ದಿರೋ ಬಿಸ್ಕೆಟ್ ಅನ್ನು ಪುಡಿ ಮಾಡ್ಕೊಂಡು ಫಸ್ಟ್ ಇಟ್ಕೊಂಡ್ರೆ ಒಳ್ಳೆಯದು. ಓಕೆ, ಫೈನ್ ಫೈನ್ ಫೈನ್. ಸೊ ಕ್ರೀಮ್ ಇಲ್ದೇ ಇರುವಂತಹ ಅದರ 2 ಲೇಯರ್ಸ್ ಹುಡಿ ಮಾಡ್ಬೇಕಾ? ಓಕೆ, ಸೊ ಇದು ಫಸ್ಟ್ ಹುಡಿಬೇಕು ಹಾಗಾದ್ರೆ. ಓಕೆ, ಓಕೆ. ಸೊ ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಇದಕ್ಕೆ ವಿತ್ ಕ್ರೀಮ್ ಇರೋ ಬಿಸ್ಕೆಟ್ಸ್ ಅನ್ನು ಹಾಕಿ ಅದರೊಟ್ಟಿಗೆ ಸ್ವಲ್ಪ ಮಿಲ್ಕ್ ಹಾಕಿ, ಫುಲ್ ಹಾಕಬಾರ್ದು. ಓಕೆ.
ಸ್ವಲ್ಪ ಮಿಲ್ಕ್ ಹಾಕಿ ಶುಗರ್ ಹಾಕೊಳ್ಬೇಕು. ಓಕೆ, ಸೊ ಓರಿಯೋ ಬಿಸ್ಕೆಟ್, ಮಿಲ್ಕ್ ಆ್ಯಂಡ್ ಶುಗರ್. ಎಸ್. ಓಕೆ, ಇಷ್ಟೇನಾ? ಸ್ವಲ್ಪ ಮಿಲ್ಕ್ ಹಾಕೊಳ್ಬೇಕು ಫಸ್ಟ್, ಯಾಕಂದ್ರೆ ಅದು ಸ್ಪಿಲ್ ಆಗುತ್ತೆ ಜಾಸ್ತಿ. ಓಕೆ ಓಕೆ ಫೈನ್. ಸಾಕಾಗುತ್ತಾ? ಎಸ್. ಓಕೆ, ಈಗ ಅದು ಸ್ವಲ್ಪ ದಪ್ಪ ಒಂಥರ ಚಟ್ನಿ ಟೈಪ್ ಆಗಿರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಹಾಲು ಸೇರಿಸ್ಕೊಳ್ಬೇಕು ಎಷ್ಟು ಬೇಕು ಅಷ್ಟು. ಓಕೆ ಓಕೆ. ಸೊ ಫಸ್ಟ್ ಅದನ್ನು ಒನ್ ಟೈಪ್ ಸಿರಪ್ ಥರ ಮಾಡ್ಕೊಳ್ಳಿ. ಎಸ್. ಓಕೆ, ಈಗ ರೀಗ್ರೈಂಡ್ ಮಾಡಬೇಕಾ? ಎಸ್, ಸ್ವಲ್ಪ ಜಾಸ್ತಿ. ಓಕೆ, ಸೊ ಒಂದು ರೌಂಡ್ ಸಾಕಾಗುತ್ತೆ ಹಾಗಾದ್ರೆ. ಎಸ್. ಈಗ ಈ ಗ್ರೈಂಡ್ ಆಗಿರೋದನ್ನ ಇನ್ ಕೇಸ್ ಬೇಕಾದ್ರೆ ಒಂದು ಬೌಲ್ಗೆ ಹಾಕಿ ಅದು ಸ್ವಲ್ಪ ಕೋಲ್ಡ್ ಮಾಡಿ ಮತ್ತೆ ಗ್ಲಾಸ್ಗೆ ಹಾಕೊಳ್ಬೋದು, ಇಲ್ಲಾಂದ್ರೆ ಹಾಗೆ ಗ್ಲಾಸ್ಗೆ ಹಾಕೊಂಡು. ನಾವು ಗ್ಲಾಸಲ್ಲೇ ಹಾಕಿ ರೆಡಿ ಇಡೋದಾ? ಎಸ್. ಓಕೆ, ಎಸ್. ಸೊ ಓರಿಯೋ ಮಿಲ್ಕ್ ಶೇಕ್ ಅಂತೂ ಫಾಸ್ಟ್ ಆಗಿ ರೆಡಿ ಆಗುತ್ತೆ. ಬಟ್ ನೋಡ್ಲಿಕ್ಕಂತೂ ಸಮಥಿಂಗ್ ಚಾಕ್ಲೇಟ್, ಕಾಫಿ ಆ ಕೈಂಡ್ ಲುಕ್ ಕೊಟ್ಟರು. ಓರಿಯೋದು ಟೇಸ್ಟ್ ಪ್ಲಸ್ ಮಿಲ್ಕ್ ಜೊತೆ ಚೆನ್ನಾಗಿ ಬರ್ಬೋದೇನೋ, ಚಿಲ್ಡ್ ಆಗ್ಬೇಕಷ್ಟೇ. ಓಕೆ, ಇನ್ನು ಮತ್ತೆ ಈ ಫಸ್ಟಿಗೆ ನಾವು ಪೌಡರ್ ಮಾಡ್ಕೊಂಡಿಟ್ಟಿರ್ತೀವಲ್ಲ ಆ ಬಿಸ್ಕೆಟ್ ಅನ್ನ ಸ್ವಲ್ಪ ತಗೊಂಡು ವಾವ್ ಮೇಲೆ ಡೆಕೋರೇಷನ್ಗೆ ಹಾಕಬೇಕು. ಅದಾದ್ಮೇಲೆ ಬೇಕಿದ್ರೆ ಚಾಕ್ಲೇಟ್ ಬಾರ್ಸ್ ಅನ್ನು ಸಹ ಡಿಸೈನ್ ಇಟ್ಕೊಳ್ಳೋದು. ಸೊ ಯಾರು ಕೇಳ್ತಾರೆ ಹೇಳಿ ಬೇಕಿದ್ರೆ ಅಂತ ಹೇಳಿ? ಎಲ್ರಿಗೂ ಚಾಕ್ಲೇಟ್ ಅಂತ ಹೇಳಿದ್ರೆ ಇಷ್ಟನೇ ಇರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಮಕ್ಕಳಿಗಂತೂ ಇದೆಲ್ಲ ಇಷ್ಟು ಪರ್ಫೆಕ್ಟ್ ಕೊಟ್ಟರೆ ಸೂಪರ್ ಆಗಿ ಖುಷಿ ಆಗುತ್ತೆ ಅವರಿಗೆ. ಸೊ ಇದನ್ನು ಇನ್ನು ಫ್ರೀಸ್ ಮಾಡಬೇಕಾಗುತ್ತಾ? ಫ್ರೀಸ್ ಮಾಡಬೇಕಾಗುತ್ತೆ. ಓಕೆ ಫೈನ್. ಸೊ ಹಾಗಾದರೆ ಫ್ರೀಸ್ ಮಾಡಿ ಬಿಡೋಣ. ಎಸ್ ವೀಕ್ಷಕರೇ, ದಿಢೀರಾಗಿ ಓರಿಯೋ ಮಿಲ್ಕ್ ಶೇಕ್ ಮಾಡಿ ಕೊಟ್ಟಿದ್ದಾರೆ ಸ್ಕಂದ. ಸೊ ನನಗನಿಸುತ್ತೆ ಇದು ಸ್ವಲ್ಪ ಚಿಲ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವಿದನ್ನು ಫ್ರೀಸಲ್ಲಿ ಚಿಲ್ ಮಾಡಲಿಕ್ಕೆ ಇಟ್ಟಿರ್ತೇವೆ. ಅಲ್ಲಿ ತನಕ ನೀವು ಯಾವ ರೀತಿ ಮಾಡ್ಕೊಳ್ಳುವ ವಿಧಾನ ಒಮ್ಮೆ ನೋಡ್ಕೊಂಡು ಬನ್ನಿ. ಓರಿಯೋ ಮಿಲ್ಕ್ ಶೇಕ್ ತಯಾರಿಸುವ ವಿಧಾನ. ಮೊದಲು ಕ್ರೀಮ್ ರಹಿತ ಚಾಕ್ಲೇಟ್ ಬಿಸ್ಕೆಟನ್ನು ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಕ್ರೀಮ್ ಇರುವ ಬಿಸ್ಕೆಟ್ಗೆ ಸ್ವಲ್ಪ ಹಾಲನ್ನು ಹಾಕಿ ರುಬ್ಬಿಕೊಳ್ಳಿ. ಆನಂತರ ಇನ್ನುಳಿದ ಹಾಲನ್ನು ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ಸರ್ವ್ ಮಾಡುವಾಗ ಮೇಲಿನಿಂದ ಬಿಸ್ಕೆಟ್ ಪುಡಿ ಉದುರಿಸಿ ಚಾಕ್ಲೇಟ್ ಇಟ್ಟು ಚಿಲ್ ಮಾಡಿ ಸರ್ವ್ ಮಾಡಿಕೊಂಡರೆ ಆಹ್ಲಾದಕರ ಓರಿಯೋ ಮಿಲ್ಕ್ ಶೇಕ್ ಸವಿಯಲು ಬಲು ಚೆನ್ನ. ಎಸ್ ವೀಕ್ಷಕರೇ, ಮಾಡ್ಕೊಳ್ಳುವ ವಿಧಾನ ನೋಡ್ಕೊಂಡು ಬಂದ್ರಿ. ಸೊ ಇದು ಚಿಲ್ ಆಗಲಿಕ್ಕೆ ಇನ್ನು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಾನಿದನ್ನು ಫ್ರೀಸಲ್ಲಿ ಇಟ್ಟು ಚಿಲ್ ಆದ ನಂತರ ಸರ್ವ್ ಮಾಡ್ಕೊಳ್ಳುವ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಎಲ್ಲರ ಮನೆಯಲ್ಲಿನ ಕುಟುಂಬದ ಒಂದು ಅಚ್ಚುಮೆಚ್ಚಿನ ಅಕ್ಕಿ ಅಂತ ಹೇಳ್ಬೋದು ಕುಚ್ಚಲಕ್ಕಿ. ದಟ್ ಇಸ್ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಅಂಡ್ ಪದಾರ್ಥಗಳು ಘಮಘಮಿಸಿಯಾಗಿ ತುಂಬಾನೇ ಒಂದು ಒಳ್ಳೆ ರುಚಿ ಕೊಡುವಂತಹ ಬೆಸ್ಟ್ ಮಸಾಲ. ದಟ್ ಈಸ್ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ಗಳಲ್ಲಿ ವೆರೈಟಿ ಆಫ್ ಫ್ಲೇವರ್ಸ್ ತಂದಿದೆ. ದಟ್ ಈಸ್ ಹಾನ್ಬಾಲ್ ಚಿಕ್ಕೀಸ್. ಅಂಡ್ ಮನೆಯನ್ನು ಶುಭ್ರವಾಗಿಡ್ಲಿಕ್ಕೆ ಕ್ಲೀನಿಂಗ್ ಪರ್ಪಸ್ಗೆ ಅಂತಲೇ ಬಂದಂತಹ ನ್ಯೂ ಪ್ರಾಡಕ್ಟ್ ದಟ್ ಈಸ್ ಫ್ಲೋರೋಮಾ ಫ್ಲೋರ್ ಕ್ಲೀನರ್. ಅಂಡ್ ನಿಮ್ಗೆ ಗೊತ್ತೇ ಇದೆ ಶಶಿ ಪ್ಲಸ್ ಬ್ಯೂಟಿ ಸೋಪ್, ಅದು ಕೂಡ ಅಲೋವೆರಾ ಮತ್ತು ಚಂದನದ 2 ಇಂಗ್ರೀಡಿಯೆಂಟ್ಸ್ ಗಳಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಸೋಪ್. ಸೊ ಅಂಡ್ ಲಾಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ದಟ್ ಈಸ್ ಕಾಮತ್ ಚಹಾ. ಸೊ ಥ್ಯಾಂಕ್ಸ್ ಟು ಆಲ್ ಅವರ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ, ಸೊ ಸ್ಕಂದ ಒಂದು ಮಿಲ್ಕ್ ಶೇಕ್ ಅನ್ನು ದಿಢೀರ್ ಮಾಡಿ ಕೊಟ್ಟಿದ್ದಾನೆ, ಅದು ಚಿಲ್ಲ ಆಗ್ತಾ ಇದೆ. ಸೊ ನೆಕ್ಸ್ಟ್ ರೆಸಿಪಿ ಕೇಳುವ. ಓಕೆ ಸ್ಕಂದ, ಸೊ ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಪುದೀನ ರೈಸ್ ಮಾಡ್ಬೇಕಂತ ಇದ್ದೀನಿ. ಓಕೆ, ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾ ಇರುತ್ತೆ. ಫಸ್ಟಿಗೆ ಮಿಕ್ಸಿ ತಗೊಂಡಿರ್ತೀನಿ. ಓಕೆ ಫೈನ್. ಸೊ ಹಾಗಾದ್ರೆ ಪುದೀನ ರೈಸ್. ಎಸ್, ಮಿಕ್ಸಿಗೆ ಕೊರಿಯಂಡರ್ ಲೀವ್ಸ್ ಮತ್ತೆ ಪುದೀನ ಲೀವ್ಸ್ ಅನ್ನು ಹಾಕೊಳ್ಬೇಕು. ಯಾಕಂದ್ರೆ ಪುದೀನ ರೈಸ್ ಆಗಿರೋದ್ರಿಂದ ಇದು ಸ್ವಲ್ಪ ಮೇನ್ ಆಗಿರುತ್ತೆ ಅಲ್ವಾ? ಪುದೀನ ಮೇನ್ ಆಗಿರುತ್ತೆ. ಆಮೇಲೆ
ಇದು ಗಾರ್ಲಿಕ್, ಜಿಂಜರ್ ಮತ್ತು ಚಿಲ್ಲಿ. ಓಕೆ, ಬೆಳ್ಳುಳ್ಳಿ, ಶುಂಠಿ ಮತ್ತು ಮೆಣಸಿನಕಾಯಿ. ಓಕೆ, ಸೊ ಒಂದು 4-5 ಬೆಳ್ಳುಳ್ಳಿ, ಒಂದು ಸಣ್ಣ ಶುಂಠಿ, ಒಂದೆರಡು ಕಾಯಿ ಮೆಣಸು. ಇಷ್ಟೇನಾ? ಆಮೇಲೆ ಗಸಗಸೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ, ಫ್ಲೇವರ್ ಕೊಡುತ್ತೆ ಅಂತ. ಓಕೆ. ಆಮೇಲೆ ಸ್ಪೈಸಸ್, ಏಲಕ್ಕಿ, ಚಕ್ಕೆ, ಕಾಳುಮೆಣಸು, ಲವಂಗ, ಆಮೇಲೆ ಇದು ಮೊಗ್ಗು ಫ್ಲವರ್. ಓಕೆ. ನನ್ಗೆ ಇಷ್ಟರ ತನಕ ಅಡುಗೆ ಮಾಡಿದಾಗ ಅದರ ಒಂದೊಂದು ಇಂಗ್ರೀಡಿಯೆಂಟ್ ನೀಟಾಗಿ ಹೆಸರು ಬರಲ್ಲ, ಬಟ್ ಚೆನ್ನಾಗಿ ನೀಟಾಗಿ ಹೆಸರು ಹೇಳಿಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಅಮ್ಮ ಅಲ್ವಾ? ಹೌದು. ಓಕೆ. ಆಮೇಲೆ ಕೊಕೊನಟ್ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ, ತೆಂಗಿನಕಾಯಿ. ಹಾಂ. ಸೊ ಕಾಯಿ ತುರಿ ಸ್ವಲ್ಪ ಸಾಕಾಗುತ್ತೆ? ಸ್ವಲ್ಪ ಸಾಕಾಗುತ್ತೆ. ಓಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಒಂದು ಚಟ್ನಿ ತರ ರೆಡಿ ಆಗುತ್ತೆ ಅಲ್ವಾ? ಸೊ ಇಷ್ಟೇನಾ? ನೀರು ಹಾಕಬೇಕಾ? ಸ್ವಲ್ಪ ನೀರು ಹಾಕೋದು, ಸ್ವಲ್ಪ ಜಾಸ್ತಿ. ಸೊ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಎಸ್, ಇದನ್ನ ಸೈಡ್ ಇಟ್ಕೊಳ್ಬೇಕು. ಒಂದು ಕುಕ್ಕರ್ ತಗೊಳ್ಬೇಕು ಫಸ್ಟಿಗೆ. ಓಕೆ. ಸೊ ಇದು ಪುದೀನ ರೈಸ್ ಆಗಿರೋದ್ರಿಂದ ಕುಕ್ಕರಲ್ಲೇ ಬೆಟರ್ ಅಲ್ವಾ ಮಾಡಿದ್ರೆ? ಓಕೆ. ಎಸ್, ಅದಕ್ಕೆ ಗ್ಯಾಸ್ ಹಚ್ಚು. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು. ಓಕೆ. ಸೊ ಜಾಸ್ತಿಯಾಗಿ ಎಲ್ಲ ಅಡುಗೆಗಳಲ್ಲಿ ಯೂಸ್ ಆಗುವಂತಹ ಬೆಸ್ಟ್ ಆಯಿಲ್ ಇದು, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು. ಓಕೆ. ಸೊ ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಸಾಸಿವೆ ಮತ್ತೆ ಉದ್ದಿನ ಬೇಳೆನ ಹಾಕೊಳ್ಳಿಕ್ಕೆ. ಓಕೆ, ಸಾಸಿವೆ ಮತ್ತು ಉದ್ದಿನ ಬೇಳೆ. ಸೊ ಸ್ಕಂದ ಯಾಕೆ ಸೈನ್ಸ್ ಅನ್ನು ಸೆಲೆಕ್ಟ್ ಮಾಡಿದೆ? ಯಾಕಂದ್ರೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡುವ ಪ್ರಾಸೆಸ್ ಗೊತ್ತಿರೋದ್ರಿಂದ ಹೋಟೆಲ್ ಮ್ಯಾನೇಜ್ಮೆಂಟಾ ಅಥವಾ ಶೆಫ್ ಇದು ಏನಾದರೂ ಥೀಮ್ ಹಾಗಿತ್ತು? ವಾಟ್ ಈಸ್ ಯುವರ್ ಫ್ಯೂಚರ್ ಡ್ರೀಮ್ ನಿಮಗೆ? ಫ್ಯೂಚರಲ್ಲಿ ನಾನು ಇಂಡಿಯನ್ ಏರ್ ಫೋರ್ಸಿಗೆ ಜಾಯ್ನ್ ಆಗಬೇಕಂತ ತುಂಬ ಆಸೆ. ವೆರಿ ನೈಸ್, ವೆರಿ ನೈಸ್. ಹಾಗಾದರೆ ಇಂಡಿಯನ್ ಏರ್ ಫೋರ್ಸಿಗೆ ಜಾಯ್ನ್ ಆಗೋ ನಿಮ್ಮ ಕನಸು ನನ್ಸಾಗಲಿ. ಆ್ಯಂಡ್ ಇದು ಅವಶ್ಯಕತೆ ಬೀಳುತ್ತೆ, ಯಾಕಂತ ಹೇಳಿದ್ರೆ ಅಡುಗೆ ಮಾಡಿದ್ದು ಗೊತ್ತಿದ್ರೆ ಅಲ್ಲಿ ಕೂಡ ಎಲ್ಲಾದರೂ ನೀವು ಇಂಡಿಯನ್ ಏರ್ ಫೋರ್ಸಿಗೆ ಸೆಲೆಕ್ಟ್ ಆದರೆ ಸೊ ಅಲ್ಲಿ ಕೂಡ ಅಡುಗೆ ಮಾಡಿದ್ದು ಗೊತ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಸ್ವಲ್ಪ ಅರಿಶಿನ ಹಾಕೊಳ್ಬೇಕು. ಹಾಕುದಾ? ಹಾಕಿ. ಸೊ ಇದು ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆ. ಸಾಕಲ್ಲ? ಸ್ವಲ್ಪ ಚಾಟ್ ಇದು ಗರಂ ಮಸಾಲ. ಓಕೆ. ಸೊ ಇನ್ ಕೇಸ್ ನಿಮ್ಮ ಮನೆಗೆ ಫ್ರೆಂಡ್ಸ್ ಬಂದರು ಅಂತಾದರೆ ಫಾಸ್ಟಾಗಿ ಏನಾದರೂ ಮಾಡಬೇಕಾದ್ರೆ ಈ ಮಸಾಲೆ ಎಲ್ಲ ಯೂಸ್ ಬೀಳುತ್ತೆ. ಹೌದು, ಯಾಕಂದರೆ ರೆಡಿ ಮಸಾಲ ಇದೆಲ್ಲ. ಸಾಕಾ? ಓಕೆ. ಸ್ವಲ್ಪ ಜೀರಾ ಪೌಡ್ರ್ ಇದು. ಸ್ವಲ್ಪ. ಓಕೆ, ಸಾಕು. ಸೊ ಈಗ ಇದಕ್ಕೆ ನಾವು ಆಗ ಮಾಡಿಟ್ಕೊಂಡಂತ ಪೇಸ್ಟ್ ಅಲ್ವಾ? ಪೇಸ್ಟನ್ನು ಹಾಕೊಳ್ಬೇಕು. ಓಕೆ. ಸೊ ಈಗ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ. ಹಾಂ. ಇದಕ್ಕೀಗ ವೆಜಿಟೇಬಲ್ಸ್ ಹಾಕೊಳ್ಬೇಕು. ಅದು ಬಟಾಟೆ, ಬೀನ್ಸ್, ಕ್ಯಾರೆಟ್, ಆಮೇಲೆ ಬಟಾಣಿ. ಒಂದಿನ ಹಿಂದೆ ನೆನೆಸಿಟ್ಕೊಂಡಂತ ಬಟಾಣಿ. ನೆನೆಸಿಟ್ಟ ಬಟಾಣಿ. ಓಕೆ. ಇಷ್ಟು ಎಲ್ಲ ವೆಜ್ ಐಟಮ್ಸ್ ಅನ್ನು ಹಾಕೊಳ್ಳೋದು. ಹೌದು. ಓಕೆ. ಸೊ ಇನ್ ಕೇಸ್ ಬೇಕಾದ್ರೆ ಸೋಯಾ ಹಾಕೊಳ್ಬೋದಲ್ವಾ? ಸೋಯಾ ಹಾಕೊಳ್ಬೋದು, ಪನ್ನೀರ್ ಹಾಕ್ಬೋದು, ಕಾಲಿಫ್ಲವರ್. ಓಕೆ, ಓಕೆ. ಸೊ ಹಾಗಾದ್ರೆ ಅಮ್ಮನಿಗೊಂದು ಟೆನ್ಷನ್ ಇರಲ್ಲ. ಓಕೆ, ಇನ್ ಕೇಸ್ ಹೊರಗಡೆ ಹೋಗಿದ್ದೇನೆ ಅಂತ ಹೇಳಿದ್ರೆ ಮಗ ಮಾಡ್ಕೊಂಡು ತಿಂತಾನೆ ಅನ್ನೋಂಥ ಒಂದು ಭರವಸೆ ಇದೆ ಅಲ್ವಾ? ಈಗ ಇದಕ್ಕೆ ನಾವು ತೊಳೆದಿಟ್ಟ ಅಕ್ಕಿ, ಓಕೆ, ಆಮೇಲೆ ನೀರು ಹಾಕೊಳ್ಬೇಕು. ಫೈನ್. ಸೊ 1 ಕಪ್ನಷ್ಟು ಅಕ್ಕಿ. ಹೌದು. ಓಕೆ. ನೀರು ಹಾಕೊಳ್ಬೇಕು. ನೀರು ಹಾಕುದಾ? ನೀರು ಎಷ್ಟು ಹಾಕಬೇಕಾಗುತ್ತೆ ಇದಕ್ಕೆ? 1 ಕಪ್ ಅಂತ ಹೇಳಿದ್ರೆ 2 ಕಪ್ ನೀರು ಬರುತ್ತೆ. ಓಕೆ, ಫೈನ್. ಹಾಗಾದ್ರೆ ಇದೇ ಕಪ್ಪಲ್ಲಿ ಹಾಕುವ. ಓಕೆ. ಸೊ ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಗ್ರೀನಿಶ್ ಕೈಂಡ್ ಬರುತ್ತೆ ಅಂತ ಅಲ್ವಾ? ಹೌದು. ಬಟ್ ಔಟ್ಪುಟ್ ಅಂತೂ ಚೆನ್ನಾಗಿರ್ಬೋದು, ಯಾಕಂದ್ರೆ ಹೇಳಿದ್ರೆ ಕಲರ್ಫುಲ್ ಆಗಿ ಕಾಣುತ್ತೆ ಎಲ್ಲ ವೆಜಿಟೇಬಲ್ ಜೊತೆ. ಇನ್ನು ಬೇರೆ ಇದನ್ನು ಸ್ವಲ್ಪ ಒಂದು 2 ಅಥವಾ 3 ವಿಷಲ್ ಕ್ಲೋಸ್ ಮಾಡಿ. ಸೊ ಹಾಗಾದ್ರೆ ಕ್ಲೋಸ್ ಮಾಡಿಬಿಡು ಅಲ್ವಾ? ಹೌದು.
ಸೊ ಎಷ್ಟು ವಿಸಿಲ್ ಬರಬೇಕಾಗುತ್ತೆ? ಅದು 2 ರಿಂದ 3 ವಿಷಯ. 3 ವಿಸಿಲ್ ಸಾಕಾಗುತ್ತೆ. ಓಕೆ. ಸೊ ಇದು ಆಗ್ತಾ ಇರುವಾಗ ಈಚೆ ಒಂದು ತವಾ ಟೈಪ್ ತಗೊಂಡು ನಾವು ಮೇಲಿಂದ ಎಂತಾದ್ರು ಯಾವುದು ಕ್ಯಾಪ್ಸಿಕಮ್ ಈರುಳ್ಳಿ ಓಕೆ ಒಗ್ಗರಣೆ ತರ ಒಗ್ಗರಣೆ ಟೈಪ್ ಏನಾದ್ರು ಸರಿ ಹಾಗಾದ್ರೆ ನಾನು ಇದನ್ನ ಈ ಕಡೆ ಶಿಫ್ಟ್ ಆಪ್ಷನಲ್ ಮಾತ್ರ. ಓಕೆ ಸೊ ಬೇಕಂತ ಇಲ್ಲ ಆದ್ರೆ ಎಕ್ಸ್ಟ್ರಾ ಆಡ್ ಟೇಸ್ಟ್ ಕೊಡ್ಲಿಕ್ಕೆ ಅಲ್ವಾ? ಹೌದು. ಎಸ್ ಹಾಗಾದ್ರೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಎಣ್ಣೆ ಬೇಕಾ? ಎಣ್ಣೆ ಹಾಕಿ. ಸೊ ADE ಇರುವಂತಹ ಸೂಪರ್ ಆಯಿಲ್ ಇದು ಸಾಕಾ? ಸಾಕು. ಸೊ ಈಗ ಈ ಎಣ್ಣೆಗೆ ಗೋಡಂಬಿ ಹಾಕೊಳ್ಬೇಕು. ಓಕೆ. ಗೋಡಂಬಿ ಈರುಳ್ಳಿ ಹಾಕೊಳ್ಳಿ ಫಸ್ಟ್ಗೆ. ಓಕೆ. ಸೊ ಇದು ಏನ್ ಮಾಡ್ತಾ ಇದ್ದೇವೆ ಇಟ್ಸ್ ಆಪ್ಷನಲ್. ಇದು ರೆಡಿ ಆದ ನಂತರ ಇದು ರೆಡಿ ಆಯ್ತು ಅಂತ ಅರ್ಥ, ಬಟ್ ಇದು ಸ್ವಲ್ಪ ಎಕ್ಸ್ಟ್ರಾ ಆಡ್ ಆನ್ ಟೇಸ್ಟ್ ಆಗುತ್ತೆ. ಹೌದು. ಓಕೆ. ಸೊ ಈರುಳ್ಳಿ ಇದು ಒಂಥರ ಸಾಫ್ಟ್ ಆಗಿ ಯೆಲ್ಲೋಯಿಶ್ ಬರೋ ತನಕ ಇದು ಮಾಡ್ಕೊಳ್ಬೇಕು. ಓಕೆ ಫೈನ್. ಸೊ ಇದೀಗ ಆನಿಯನ್ ಸಾಫ್ಟ್ ಆಗಿದೆ. ಓಕೆ. ಆನಿಯನ್ ಸಾಫ್ಟ್ ಆಗಿರುವಾಗ ಉದ್ದುದ್ದ ಕಟ್ ಮಾಡ್ಕೊಂಡಿಂತ ಕ್ಯಾಪ್ಸಿಕಮ್ ಎಲ್ಲ ಹಾಕಿ. ಓಕೆ ಫೈನ್. ಸೊ ಹಾಗಾದ್ರೆ ಒಗ್ಗರಣೆಗೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಗಳನ್ನು ಹಾಕ್ಲಿಕ್ಕಿರೋದು. ಓಕೆ. ಸೊ ಇದು ಕೂಡ ಆಲ್ಮೋಸ್ಟ್ ಆಗಿದೆ ಅಲ್ವಾ? ಸೊ ಗ್ಯಾಸ್ ಕೂಡ ಆಫ್ ಮಾಡುವಾಗ. ಸೊ ಇದನ್ನ ಹಾಗಾದ್ರೆ ಇನ್ನು ಫೈನಲ್ ಟಚ್ ಕೊಡೋದು. ಇದು ಕೂಡ ಬಿಸಿಲು ಬಂದಿದೆ, ಅದನ್ನ ಮಿಕ್ಸ್ ಮಾಡೋದು. ಸೊ ಆಫ್ ಮಾಡುವ. ಸೊ ತಣ್ಣಗಾಗ್ಲಿಕ್ಕೆ ಬಿಡುವ ಹಾಗಾದ್ರೆ. ಸೊ ಫೈನಲಿ ಇದಿಷ್ಟು ರೆಡಿ ಆದ ನಂತರ ಇದರಿಂದ ಇದಕ್ಕೆ ಒಗ್ಗರಣೆ ಕೊಟ್ರೆ ಆಯ್ತು. ಓಕೆ ಫೈನ್. ಸೊ ಒಗ್ಗರಣೆ ನೀವು ರೆಡಿ ಮಾಡ್ಕೊಂಡ್ರೆ ಅದನ್ನು ಸ್ಟಾರ್ಟಿಂಗ್ಗೆ ಹಾಕ್ಲಿಕ್ಕೆ ಆಗಲ್ವಾ? ಅದನ್ನು ಆಗುತ್ತೆ ಅಂದ್ರೆ ಇದರ ಮಿಕ್ಸಿಂಗ್ ಅಲ್ಲೇ ಹಾಕೊಳ್ಬಹುದು. ಓಕೆ ಓಕೆ. ಬಟ್ ಇದು ನೋಡ್ಲಿಕ್ಕೆ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು. ಸೊ ನನಗೆ ಅನಿಸುತ್ತೆ ತಣ್ಣಗೆ ಆಗಿದೆ ಅಲ್ವಾ? ಸೊ ಹಾಗಾದ್ರೆ ತೆಗೆದು ಬಿಡೋಣ. ರೆಡಿ ಆಗಿದೆ ಅಲ್ವಾ? ಓಕೆ. ನೆಕ್ಸ್ಟ್ ಏನ್ ಮಾಡೋದು ಹಾಗಾದ್ರೆ? ನೆಕ್ಸ್ಟ್ ಈಗ ಬೌಲಿಗೆ. ಸೊ ಫಸ್ಟ್ ಹಾಗಾದ್ರೆ ಒಗ್ಗರಣೆಯನ್ನು ಹಾಕೊಳ್ಳೋದಲ್ವಾ? ಓಕೆ. ಸೊ ನಿಮ್ದು ಐಡಿಯಾಲಜಿ ಚೆನ್ನಾಗಿದೆ, ಒಗ್ಗರಣೆ ಐಡಿಯಾಲಜಿ ಚೆನ್ನಾಗಿದೆ. ಅದಕ್ಕೊಂದು ಬೇಸ್ ತರ ಎಲ್ಲ ರೆಡಿ ಮಾಡಿಕೊಂಡು ಅದೊಂದು ಹೊಸ ರೀತಿಯ ಒಗ್ಗರಣೆ ಕೊಡೋದು, ಇಲ್ಲಾಂದ್ರೆ ಹೀಗೆ ತೆಗೆದು ಹೀಗೆ ಹಾಕೇ ಬಿಡೋದಲ್ವಾ? ಕರೆಕ್ಟ್. ಓಕೆ ಸೂಪರ್. ಸೊ ಪುದೀನ ರೈಸ್ ರೆಡಿ ಟು ಸರ್ವ್. ಎಸ್ ಥ್ಯಾಂಕ್ ಯು ಸೋ ಮಚ್ ಸ್ಕಂದ, ತುಂಬಾನೇ ಚೆನ್ನಾಗಿ ಮಾಡಿದ್ರಿ. ನಾನು ಆಗ್ಲೇ ಹೇಳಿದಾಗೆ ನಿಮ್ಮ ಸೈಂಟಿಫಿಕ್ ಒಗ್ಗರಣೆ ಅಂತೂ ಹೈಲೈಟ್ ಆಗಿ ಕಾಣ್ತಾ ಇದೆ. ಬಟ್ ಎನಿ ಹೌ ಸೂಪರ್. ಎಸ್ ವೀಕ್ಷಕರೇ, ಪುದೀನಾ ರೈಸ್ ಸೊ ದಿಢೀರ್ ಮಾಡ್ಕೊಳ್ಬಹುದು. ಅದರ ಜೊತೆಗೆ ಸಮವಾಟ್ ಸ್ಪೆಷಲ್ ಆಗಿ ಕಾಣ್ತಾ ಇದೆ, ಯಾಕಂತ ಹೇಳಿದ್ರೆ ಆ ಒಗ್ಗರಣೆಯ ಬೇಸ್ ಆ್ಯಂಡ್ ಅದರ ಜೊತೆಗೆ ಪುದೀನಾ, ಕೊತ್ತಂಬರಿ ಸೊಪ್ಪು ಎಲ್ಲವೂ ಬಂದು ನೋಡ್ಲಿಕ್ಕಂತೂ ಪರ್ಫೆಕ್ಟ್ ಕಾಣ್ತಾ ಇದೆ. ಆ್ಯಂಡ್ ಅರೋಮಾ ಕೂಡ ಚೆನ್ನಾಗಿ ಬರ್ತಾ ಇದೆ. ಬಟ್ ಮಾಡ್ಕೊಳ್ಳುವ ವಿಧಾನ ಹೇಗೆ ನೋಡ್ಕೊಂಡು ಬನ್ನಿ. ಪುದೀನಾ ರೈಸ್ ತಯಾರಿಸುವ ವಿಧಾನ. ಮೊದಲು ಪುದೀನಾ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ, ಕರಿಮೆಣಸು, ಮರಾಠಿ ಮೊಗ್ಗು, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ಇನ್ನೊಂದೆಡೆ ಕುಕ್ಕರ್ನಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಉದ್ದಿನಬೇಳೆ ಒಗ್ಗರಣೆ ಮಾಡಿಕೊಂಡು ಅರುಣಾ ಅರಿಶಿನ ಪುಡಿ, ಗರಂ ಮಸಾಲ ಪುಡಿ, ಜೀರಿಗೆ ಪುಡಿ, ರುಬ್ಬಿದ ಮಸಾಲೆ ಹಾಕಿ ಹುರಿಯಿರಿ. ಮಸಾಲೆ ಸ್ವಲ್ಪ ಬೆಂದ ನಂತರ ಮಿಶ್ರ ತರಕಾರಿ, ಬಟಾಣಿ, ಬೆಳ್ತಿಗೆ ಅಕ್ಕಿ ಹಾಕಿ ಹುರಿಯಿರಿ. ಬಳಿಕ ಅಕ್ಕಿಯ 2 ಪಟ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಕೊನೆಯಲ್ಲಿ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಗೋಡಂಬಿ, ಈರುಳ್ಳಿ, ಕ್ಯಾಪ್ಸಿಕಮ್ ಅನ್ನು ಹುರಿದು ಒಗ್ಗರಣೆ ತಯಾರಿಸಿ ಸರ್ವ್ ಮಾಡುವಾಗ ಪುದೀನಾ ರೈಸ್ನೊಂದಿಗೆ ಸರ್ವ್ ಮಾಡಿ. ಈಗ ಬಿಸಿ ಬಿಸಿ ರುಚಿಕರವಾದ ಪುದೀನಾ ರೈಸ್ ರೆಡಿ. ಎಸ್ ಸೊ ಸ್ಕಂದ, ಫೈನಲಿ ನಮ್ದು 2 ರೆಸಿಪೀಸ್ಗಳು ರೆಡಿ ಇದೆ. ಸೊ ಮಿಲ್ಕ್ ಶೇಕ್ ಅಂತೂ ಚಿಲ್ ಆಗಿ ರೆಡಿಯಾಗಿ ಬಂದಿದೆ. ಆ್ಯಂಡ್ ಅದರ ಜೊತೆಗೆ ಪುದೀನಾ ರೈಸ್. ಸೊ ಫಸ್ಟ್ ನನಗನ್ನಿಸ್ತಾ ಮಿಲ್ಕ್ ಶೇಕೇ ನೋಡುವ ಟೇಸ್ಟ್ ಅಲ್ವಾ? ಎಸ್ ತಗೋ.
ಸೊ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ, ಯಾಕಂತ ಹೇಳಿದರೆ ಹೊರಗಡೆ ಎಲ್ಲ ಇದೆಲ್ಲ ಕುಡ್ದದ್ದು ನೆನಪು, ಬಟ್ ಮನೇಲಿ ಮಾಡ್ತದ್ದು ಯಾವ ರೀತಿ ಬರ್ತಾ ಇತ್ತು ಅಂತ ಗೊತ್ತಿಲ್ಲ. ವಾವ್, ಚೆನ್ನಾಗಿದೆ. ಯಾಕಂತ ಹೇಳಿದರೆ ನಾನು ಯೂಶ್ವಲಿ ನಾವು ಓರಿಯೋ ಬಿಸ್ಕೆಟ್ ತಿನ್ನುವಾಗ ಹಾಲಿನ ಜೊತೆ ಮುಳುಗಿಸಿ ಅಥವಾ ಕಾಫಿ ಜೊತೆನ ಅಥವಾ ಟೀ ಜೊತೆ, ಬಟ್ ಇದೊಂದು ಸಮಥಿಂಗ್ ಎಲ್ಲ ಒಟ್ಟಿಗಾಗಿ ಮಿಕ್ಸಪ್ ಆದಂಥ ಒಂದು ಟೇಸ್ಟ್. ಆ್ಯಂಡ್ ಸ್ಪೆಷಲ್ ಏನು ಗೊತ್ತುಂಟಾ, ಅದು ಮೇಲೆ ನೀವು ಚದರಿಸಿದಂಥ ಹುಡಿ ಇದೆಯಲ್ವಾ, ಅದು ಥಿಕ್ನೆಸ್ಸನ್ನು ಜಾಸ್ತಿ ಮಾಡ್ತವೆ. ಆ್ಯಂಡ್ ಚಿಲ್ಡ್ ಆದ ನಂತರ ಸೂಪರ್ಬ್ ಆದಂಥ ಮಿಲ್ಕ್ ಶೇಕ್, ಖುಷಿ ಆಯಿತು, ವೆರಿ ನೈಸ್. ಆ್ಯಂಡ್ ಪುದೀನ ರೈಸ್. ಓಕೆ, ಸೊ ಈ ಪರ್ಟಿಕ್ಯುಲರ್ ರೈಸ್ಗೆ ಯಾವುದು ಸೈಡ್ ಡಿಶ್ ಏನು ಅಗತ್ಯ ಇಲ್ಲ ಅಲ್ಲ? ಬೇಕಿದ್ರೆ ಹಾಕೊಳ್ಬೋದು, ಇಲ್ಲಾಂದ್ರೆ ನೋ ಪ್ರಾಬ್ಲಮ್, ಹೀಗೆ ತಿನ್ನೋಕೆ ಚೆನ್ನಾಗಿರುತ್ತೆ. ಎಸ್, ದ ಕಲರ್ ಕಾಂಬಿನೇಷನ್, ಆ ಬಂದಂತಹ ಟೆಕ್ಸ್ಚರ್ ಎಲ್ಲವೂ ಪರ್ಫೆಕ್ಟ್ ಆಗಿದೆ. ಆಹಾ, ಮಸಾಲ, ನಮ್ಮ ಅರುಣದವರ ಮಸಾಲದ ಆ ಖಡಕ್ನೆಸ್ ಜೊತೆ ಪುದೀನ, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಪರ್ಫೆಕ್ಟಾಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ನೀವು ಹೇಳಿದ ಇದಕ್ಕೆ ಸೈಡ್ ಡಿಶ್ ಯಾವುದು ಅಗತ್ಯ ಇರಲ್ಲ, ಯಾಕಂತ ಹೇಳಿದರೆ ಎಲ್ಲವೂ ಖಾರ, ಉಪ್ಪು ಎಲ್ಲವೂ ಒಳ್ಳೆ ರೀತಿ ಬ್ಲೆಂಡ್ ಆಗಿ, ಪ್ಲಸ್ ಆ ಕ್ಯಾಪ್ಸಿಕಮ್ನ ಒಂದು ಫ್ಲೇವರ್ಡ್ ಟೇಸ್ಟ್ ಅನ್ನದ ಜೊತೆ ಒಳ್ಳೆ ಮಿಕ್ಸ್ ಆಗುತ್ತೆ. ಸೊ ಏನೇ ಆಗಲಿ ನಂಗೆ ಗೊತ್ತಿಲ್ಲ, ಬಟ್ ನಿಮ್ಮ ಅಡುಗೆಯ ಒಂದು ಮೆಥಡ್ ಆ್ಯಂಡ್ ನೀವು ಮಾಡಿದಂಥ ಎಕ್ಸಿಕ್ಯೂಷನ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಥಿಂಗ್ ಏನಂತ ಹೇಳಿದರೆ, ಒಂದು ಯಾವುದನ್ನು ವೇಸ್ಟ್ ಮಾಡಿಲ್ಲ, ಯಾಕಂತ ಹೇಳಿದರೆ ಎಲ್ಲವನ್ನು ಕಪ್ಪಲ್ಲಿ ಎಲ್ಲವೂ ಸರಿ ಪೂಜಿತು ಪಾಡ್ದು ಶೋಕ್ ಮಲ್ತು ಕೊರಿಯಾರ್. ಬಟ್ ಎನಿ ಹೌ, ಇಟ್ ಇಸ್ ವೆರಿ ನೈಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸ್ಕಂದ, ಇವತ್ತು ನಮ್ಮ ಅಡುಗೆ ಮನೆಗೆ ಬಂದಕ್ಕೆ. ನಿಮ್ಗೆ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಟಿವಿ ಯಾವುದು ಅಡುಗೆ ಶೋಗೆ ಬಂದಿದ್ದು, ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯ್ತಲ್ವಾ? ಸೊ ಈ ಎಪಿಸೋಡ್ ನೋಡಿದ ನಂತರ ನಿಮ್ಮ ಫ್ರೆಂಡ್ಸನ್ನು ಕೂಡ ಕರ್ಕೊಂಡು ಬನ್ನಿ ಆ್ಯಂಡ್ ಇನ್ನು ಒಳ್ಳೆ ಅಡುಗೆಗಳನ್ನು ಮಾಡುವ. ಓಕೆ, ಸೊ ಅದೇ ಖುಷಿಯಲ್ಲಿ ಸ್ಕಂದ, ನಮ್ಮ ಅಡುಗೆ ಮನೆಗೆ ಆಗಲೇ ಹೇಳಿದೆ, ನಮಗೆಲ್ಲ ಫಾಸ್ಟಾಗಿ ಏನಾದರೂ ಫ್ರೈಡ್ ಅದೆಲ್ಲ ಮಾಡಬೇಕಾದ್ರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಆಗುತ್ತೆ. ಸೊ ಅವರ ಕಡೆಯಿಂದ ಸಣ್ಣ ಗಿಫ್ಟ್ ನಿಮಗೆ. ಆ್ಯಂಡ್ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರದ್ದೇ ಹೋಲ್ ವೀಟ್ ಚಕ್ಕಿ ಆಟ ಅಂತ ಗೋಧಿ ಹಿಟ್ಟು ಬಂದಿದೆ, ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಆ್ಯಂಡ್ ಶಶಿ ಡಿಟರ್ಜೆಂಟ್ ಕೇಕ್ ಜೊತೆಗೆ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಬಂದಿದೆ, ಸೊ ಅವರ ಕಡೆಯಿಂದ ಒಂದು ಹ್ಯಾಂಪರ್. ಆ್ಯಂಡ್ ಸೊ ಕುಚಲಕ್ಕಿ, ಅದರಲ್ಲೂ ಕೂಡ ದ ಬೆಸ್ಟ್ ಆ್ಯಂಡ್ ದ ಫಸ್ಟ್ ಹೆಸರು ಬರೋದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಸೊ ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಸ್ಕಂದ. ಸೊ ಆಲ್ ದ ವೆರಿ ಬೆಸ್ಟ್. ಸೊ ನಿಮ್ಮ ಡ್ರೀಮ್ ತುಂಬ ಚೆನ್ನಾಗಿದೆ, ಇಂಡಿಯನ್ ಏರ್ ಫೋರ್ಸಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿ, ಆ್ಯಂಡ್ ಸೂನ್ ಏರ್ ಫೋರ್ಸಲ್ಲಿ ನೋಡುವಂಥ ಅವಕಾಶ ನಮ್ಗೆ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಇವತ್ತಿನ ಸವಿರುಚಿಯಲ್ಲಿ ನೋಡಿದ್ರಲ್ವಾ, 2 ಅದ್ಭುತವಾದಂತಹ ರುಚಿಗಳನ್ನು ಹೇಳ್ಕೊಟ್ರು. ಖಂಡಿತವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಸೊ ಇವತ್ತಿನ ಒಂದು ಅಡುಗೆಯಲ್ಲಿ ನಾನು ಕೂಡ ಕಲ್ತದ್ದೇನಂತ ಹೇಳಿದ್ರೆ, ಆರೋಗ್ಯವಾಗಿರುವಂತಹ ಅಡುಗೆಯನ್ನು ಮಾಡಬೇಕು, ವೇಸ್ಟ್ ಮಾಡಬಾರ್ದು, ಆ್ಯಂಡ್ ಅಡುಗೆಯ ಟೆಕ್ನಿಕ್ ಯಾವುದೇ ರೀತಿ ಆಗಿರಲಿ, ಬಟ್ ರುಚಿಯಾಗಿರಬೇಕು. ಸೊ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ರುಚಿಯಾದಂತಹ ಅಡುಗೆಯ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ದಿಸ್ ಇಸ್ ವಿಜೆ ಡಿಕ್ಸನ್ ಸೈನಿಂಗ್ ಆಫ್. ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ನಮ್ಮ ಟಿವಿ. ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಕಾಮತ್ ಟೀ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.